ಪೆಹಲ್ಗಾಂವ್ನಲ್ಲಿ ಉಗ್ರರ ದಾಳಿ, ಪಾಕಿಸ್ತಾನದ ಶಿಖಂಡಿ ಯುದ್ಧಕ್ಕೆ ಖಂಡನೆ. ಪ್ರಾಣ ಕಳೆದುಕೊಂಡ ಅಮಾಯಕ ಪ್ರವಾಸಿಗರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಕೈಯಲ್ಲಾಗದೆ ದಿವಾಳಿಯಾದ ಪಾಕಿಸ್ತಾನ ಸರ್ಕಾರ ಕೂಲಿ ಸಿಪಾಯಿಗಳನ್ನು ಮುಂದಿಟ್ಟುಕೊಂಡು ತನ್ನ ಛಾಯಾ ಯುದ್ಧದ ಚಾಳಿ ಮುಂದುವರಿಸಿದ್ದು, ದೇಶದ ನಾಗರಿಕರ ಬಲಿದಾನಕ್ಕೆ ಪಾಕಿಸ್ತಾನ ಮರೆಯಲಾಗದ ಬೆಲೆ ತರಬೇಕಾದೀತು ಎಂದು ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಮೊಹಮ್ಮದ್ ಡಿಎಂಕೆ ಹೇಳಿದ್ದಾರೆ. ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹೊಸಂಗಡಿ ಟೌನ್ನಲ್ಲಿ ಜಮ್ಮು ಕಾಶ್ಮೀರದ ಪೆಹಲ್ಗಾಂವ್ನಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ ಪ್ರಾಣ ತ್ಯಾಗ ಮಾಡಿದ ಅಮಾಯಕ ಪ್ರವಾಸಿಗರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪಕ್ಷದ ನಾಯಕರಾದ ಶ್ರೀ ಚಂದ್ರಶೇಖರ ಶೆಟ್ಟಿ ಬೆಜ್ಜ, ಖಲೀಲ್ ಬಜಾಲ್, ಫಾರೂಕ್ ಶಿರಿಯಾ, ನಾಗೇಶ್ ಮಂಜೇಶ್ವರ, ಫ್ರಾನ್ಸಿಸ್ ಡಿಸೋಜಾ, ಅನೀಫ್ ಪಡಿನ್ಯಾರ್, ಬಾಬು ಬಂದ್ಯೋಡ್, ಗಣೇಶ್ ಪಾವೂರು, ವಸಂತರಾಜ್ ಶೆಟ್ಟಿ, ವಿಕ್ಟರ್ ಡಿಸೋಜಾ, ಮುಸ್ತಫಾ ಮಂಜೇಶ್ವರ, ಮುಹಮ್ಮದ್ ಸಿಗಂಡಡಿ, ಮೊಹಮ್ಮದ್ ದೀನಾರ್ ನಗರ, ಶಫೀಕ್ ಧರ್ಮನಗರ, ಸಲಾಂ ಹೊಸಂಗಡಿ, ಸೂಫಿ ಜಮಾಲ್, ಫೈರೂಜ್ ಪಡಿನ್ಯಾರ್, ಅಬ್ದುಲ್ ರಹೀಂ ಹಾಜಿ, ಅನೀಫ್ ಪೆರಿಂಗಡಿ ಮುಂತಾದವರು ಉಪಸ್ಥಿತರಿದ್ದರು. ಭಯೋತ್ಪಾದಕರ ದಾಳಿಯಲ್ಲಿ ಪ್ರಾಣ ತ್ಯಾಗ ಮಾಡಿದ ಅಮಾಯಕರಿಗೆ ಮುಂಬತ್ತಿ ಉರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಭಯೋತ್ಪಾದನಾ ಚಟುವಟಿಕೆ ಪ್ರತಿರೋಧ ಪ್ರತಿಜ್ಞೆ ಕೈಗೊಳ್ಳಲಾಯಿತು. ಜಾತಿಯೋ ಮತಮೋ ವಿಶ್ವಾಸಮೋ ಪರಿಗಣಿಕಾದೆ ಎಲ್ಲಾ ಕಡೆಯಲ್ಲೂ ಸಮಾಧಾನവും ಬಹುಮಾನവും പ്രോത്സാഹിപ്പിക്കുന്നതിന് ഞാൻ പ്രതിജ്ഞാബദ്ധനാണ്. എന്റെ രാജ്യത്തിന്റെയും ജനങ്ങളുടെയും സുരക്ഷയും ഭീഷണിയാകുന്ന ഒന്നും മനസ്സാ വാചാ കർമ്മണ എന്നിൽ നിന്നുണ്ടാകില്ല. യുദ്ധവും രക്തച്ചൊരിച്ചിലും ഇല്ലാത്ത ലോകം കെട്ടിപ്പടുക്കാനുള്ള ശ്രമങ്ങൾക്ക്